ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ನೋಡ್ತಿರುವಂತಹ ಪ್ರತಿಯೊಂದು ವೀಕ್ಷಕರಿಗೂ ನಮಸ್ಕರಿಸುತ್ತಾ ನಾನು ನಿಮ್ಮ ನಿರೂಪಕಿ ನಮಿತಾ ಆಂತರ್ಯ ಶೆಟ್ಟಿ. ವೀಕ್ಷಕರೇ, ನಾಳೆಗಳು ನಮ್ಮದೆನಿಸಿವೆ. ಹೊಸ ಸಂಚಿಕೆಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ, ದುಡ್ಡನ್ನು ಬಂದು ಮರದಲ್ಲಿ ಬೆಳೆಯುತ್ತಾ ಅನ್ನೋದು. ಚಿಕ್ಕ ವಯಸ್ಸಲ್ಲಿ ದುಡ್ಡನ್ನು ಮಣ್ಣಲ್ಲಿ ಹಾಕಿ ನಿಜವಾಗ್ಲೂ ಅದು ಮರದಲ್ಲಿ ಬೆಳೆಯುತ್ತಾ ಅಂತ ಎಕ್ಸ್ಪೆರಿಮೆಂಟ್ ಮಾಡಿರೋದು ಇದೆ. ಮನಿ ಪ್ಲಾಂಟ್ ಅಂದರೆ ದುಡ್ಡಿನ ಪ್ಲಾಂಟ್ ಅಂತ ಕನ್ಫ್ಯೂಸ್ ಆಗಿರೋದು ಇದೆ. ಆದರೆ ಸರಿಯಾದ ಜಾಗದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ ದುಡ್ಡಿನ ಬೀಜವನ್ನು ಬಿತ್ತಿದ್ರೆ ನಿಜವಾಗ್ಲೂ ದುಡ್ಡು ಹೆಮ್ಮರವಾಗಿ ಬೆಳೆಯೋಕ್ಕೆ ಸಾಧ್ಯ ಅನ್ನೋದಕ್ಕೆ ಸಾಕ್ಷಿನೇ ಇನ್ವೆಸ್ಟ್ಮೆಂಟ್. ಹಾಗಾದರೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾಳೆಗಳನ್ನು ನಮ್ಮದಾಗಿಸೋಕೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮದ ಅತಿಥಿಯನ್ನ ಅಂದರೆ ಡಾಕ್ಟರ್ ಸುಕನ್ಯಾ ರಾವ್, ಫಿನಾನ್ಷಿಯಲ್ ಸರ್ವಿಸಸ್ ಪ್ರೊಫೆಷನಲ್, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ಸೊ ಹಾಗಾದ್ರೆ ಇವತ್ತಿನ ಈ ಸಂಚಿಕೆಯಲ್ಲಿ ವಿ ಆರ್ ಬೊಂಬಾರ್ಡಿಂಗ್ ಯು ವಿತ್ ದ ಕ್ವಶನ್ಸ್ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್. ಓಕೆನಾ? ಓಕೆ, ಇವಾಗ ಫಸ್ಟಿಗೆ ಇನ್ವೆಸ್ಟ್ಮೆಂಟ್ ಶುರು ಮಾಡೋದಕ್ಕಿಂತ ಮುಂಚೆ ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಯಾಕೆ ಅದು ಸೇವಿಂಗ್ಸ್ಗಿಂತ ಡಿಫ್ರೆಂಟ್? ಈಗ ಸೇವಿಂಗ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಹೆಚ್ಚಿನವರು ಅರ್ಥ ಮಾಡ್ಕೊಳ್ಳೋದು ಅದು ಒಂದೇ ಅಂತ. ಹೌದು. ಆದರೆ ಹೆಚ್ಚಾಗಿ ನಾವು ಸೇವಿಂಗ್ಸ್ ಅಂದರೆ ಅದು ಹೆಚ್ಚು ಬೆಳೆಯೋದಿಲ್ಲ. ಇನ್ವೆಸ್ಟ್ಮೆಂಟ್ ಅಂದರೆ ಅದಕ್ಕೆ ಒಂದು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತೇವೆ. ಅಂದರೆ ನಮಗೆ ಒಂದು ಲಾಭ ಬರಬೇಕು. ನಾವು ಒಂದು ಹಣ ಹಾಕಿದಾಗ ಅದಕ್ಕೆ ಒಂದು ಲಾಭ ಬರಬೇಕು ಅಂತ ಯೋಚಿಸ್ಕೊಂಡು ನಾವು ಹಣ ಹಾಕ್ತೇವೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಈಗ ಸೇವಿಂಗ್ಸ್ ಅಂದರೆ ಅದು ಅಲ್ಲೇ ಬಿದ್ಕೊಂಡಿರ್ತದೆ, ಅದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬರೋದಿಲ್ಲ. ಯಾಕಂದರೆ ಈಗ ನಿಮ್ಮ ಸೇವಿಂಗ್ಸ್ ಬ್ಯಾಂಕಲ್ಲಿ ಇರುವ ಹಣ ಅದು ಒಂದು ಸೇವಿಂಗ್ಸ್ ಅಕೌಂಟ್ ಅಂತ ಕರಿತೇವೆ. ಅದಕ್ಕೆ ಅದು ಸೇವಿಂಗ್ಸ್. ಅದಕ್ಕೆ ನೀವು ಇಂಟ್ರೆಸ್ಟ್ ನೋಡಿದರೆ 2.5-3.5% ಅಷ್ಟೇ ಬರೋದು. ಅದು ಆ್ಯಕ್ಚುಲಿ ನಮಗೆ ಅದು ನಮ್ಮ ಖರ್ಚಿಗೆ ಕೂಡ ಸಾಕಾಗ್ಲಿಕ್ಕಿಲ್ಲ. ಹಾಗಾಗಿ ನಾವು ನಮ್ಮ ಖರ್ಚಿಗೆ ಬೇಕಾಗಿ ಅಥವಾ ನಮಗೆ ಏನಾದರೂ ಫಿನಾನ್ಷಿಯಲ್ ಗೋಲ್ಸ್ ಅಥವಾ ಏನಾದರೂ ಹಣದ ಅಂದರೆ ನಮಗೆ ಹಣ ಯಾವ ಕಾರಣಕ್ಕೆ ಬೇಕು ಅದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದದ್ದು ಅಗತ್ಯ. ಓಕೆ, ಸೊ ಇನ್ವೆಸ್ಟ್ಮೆಂಟಲ್ಲಿ ಯಾವ ರೀತಿ ಇರುತ್ತೆ? ಇವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ನನಗೆ, ಬಟ್ ಏನೋ ಗೊತ್ತಿಲ್ಲ ಅಂತ ಹೇಳಬೇಕಾದ್ರೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದು? ಸೊ ಇನ್ವೆಸ್ಟ್ಮೆಂಟಲ್ಲಿ ಬೇರೆ ಬೇರೆ ಥರದ್ದು ಉಂಟು. ನಾವು ಹೆಚ್ಚಾಗಿ ಬ್ಯಾಂಕಿಗೆ ಹೋಗ್ತೇವೆ, ಅಲ್ಲಿ ಫಿಕ್ಸ್ ಡೆಪಾಸಿಟ್ ಅಂತ ಉಂಟು. ಹಾಗೆ ನಿಮಗೆ ಫಿಕ್ಸ್ ಡೆಪಾಸಿಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಅದೊಂದು ಟೈಮಿಗೆ ಅಂದರೆ ಒಂದು ಇಷ್ಟು ಸಮಯ ಇಡಬೇಕಾಗ್ತದೆ. 6 ತಿಂಗಳ, 1 ವರ್ಷವ, 2 ವರ್ಷವ, 5 ವರ್ಷವ, ಹಾಗೆ ಒಂದು ಟೈಮ್ ಪೀರಿಯಡ್ ಅಂತ ಇರುತ್ತೆ. ಅದಕ್ಕೆ ಟೈಮ್ ಡೆಪಾಸಿಟ್ಸ್ ಅಂತ ಹೇಳ್ತಾರೆ, ಅಂದರೆ ಠೇವಣಿ ಇಡೋದು. ಮತ್ತು ನಿಮಗೆ ಪೋಸ್ಟ್ ಆಫೀಸಿಗೆ ಹೋದರೆ ಅಲ್ಲಿ ಕೂಡ ನಿಮಗೆ ಫಿಕ್ಸ್ ಡೆಪಾಸಿಟ್ ಅಂತ ಇರುತ್ತೆ. ಸೊ ಅದರಲ್ಲಿ ಕೂಡ ನಾವು ಹಣ ಹಾಕ್ಬೋದು. ಈಗ ನಾವು ರಿಕರಿಂಗ್ ಡೆಪಾಸಿಟ್ ಅಂತ ಇರುತ್ತೆ. ಹಾಗೆ ಮಂತ್ಲಿ ಒಂದಿಷ್ಟು ಸೇವ್ ಮಾಡಿ ಒಂದೇ ಅಮೌಂಟ್ ಅದಕ್ಕೆ ಕಟ್ಟಿ ಅದರಲ್ಲಿ ಕೂಡ ನಿಮಗೆ ಸೇವಿಂಗ್ಸ್ ಬ್ಯಾಂಕಿಗಿಂತ ಸ್ವಲ್ಪ, ಸೇವಿಂಗ್ಸ್ ಅಕೌಂಟಿಗಿಂತ ಸ್ವಲ್ಪ ಜಾಸ್ತಿ ಹಣ ಬರುತ್ತೆ. ಹಾಗೆ ನಿಮಗೆ ಮ್ಯೂಚುವಲ್ ಫಂಡ್ಸ್ ಉಂಟು, ಗೌರ್ಮೆಂಟ್ ಬಾಂಡ್ಸ್ ಉಂಟು, ಕಾರ್ಪೊರೇಟ್ ಬಾಂಡ್ಸ್ ಉಂಟು. ಹಾಗೆ ಬೇರೆ ಬೇರೆ ಥರದ್ದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಉಂಟು. ನಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಿದ್ರೆ ಅದು ನಮ್ಮ ಗುರಿ ಏನು ಅದನ್ನು ತಲೆಯಲ್ಲಿಟ್ಕೊಂಡು ನಾವು ಮುಂದುವರಿಬೇಕು. ಓಕೆ, ಸೊ ಇವಾಗ ಮ್ಯೂಚುವಲ್ ಫಂಡ್ಸ್ ಅಂದರೆ ನೀವು ಇವಾಗ ಮ್ಯೂಚುವಲ್ ಫಂಡ್ಸಲ್ಲಿ ಯಾವ ರೀತಿ ಇರುತ್ತೆ ಮ್ಯಾಮ್? ಅದರಲ್ಲೂ ಸಾಕಷ್ಟು ಟೈಪ್ಸ್ ಇದೆ ನನ್ನ ಪ್ರಕಾರ. ಸೊ ಮ್ಯೂಚುವಲ್ ಫಂಡ್ಸ್ ಅಂದರೆ ಈಗ ನಾವು ಹೂಡಿಕೆ ಮಾಡಬೇಕು. ಕೆಲವೊಂದು ಕಂಪನಿಗಳು ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಂದ ಹಣ ಎಲ್ಲ ಒಟ್ಟಿಗೆ ಮಾಡಿ ಅದನ್ನು ಒಂದು ಕಡೆಯಲ್ಲಿ ಇನ್ವೆಸ್ಟ್ ಮಾಡ್ತವೆ. ಹಾಗೆ ಮ್ಯೂಚುವಲ್ ಫಂಡ್ಸಲ್ಲಿ ಬೇರೆ ಬೇರೆ ಥರದ್ದು ಉಂಟು. ಅಂದರೆ ಡೆಟ್ ಮ್ಯೂಚುವಲ್ ಫಂಡ, ಈಕ್ವಿಟಿ ಮ್ಯೂಚುವಲ್ ಫಂಡ, ಅಥವಾ ಶಾರ್ಟ್ ಟರ್ಮ್ ಡೆಟ್ ಫಂಡ್, ಲಿಕ್ವಿಡ್ ಫಂಡ್, ಹಾಗೆ ಬೇರೆ ಬೇರೆ ಥರದ್ದುಂಟು. ಹಾಗಾಗಿ ನಾವು ಸ್ವಲ್ಪ ಅದನ್ನು ಯೋಚಿಸ್ಕೊಂಡು ವಿಮರ್ಶೆ ಮಾಡಿಕೊಂಡು ಆಮೇಲೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಮ್ಮ ಫಿನಾನ್ಷಿಯಲ್ ಗೋಲ್ ಏನು ಅಂದರೆ ನಮಗೆ ಯಾವ ಕಾರಣಕ್ಕಾಗಿ ಹಣ ಬೇಕಾಗ್ತದೆ ಅದನ್ನು ತಲೆಯಲ್ಲಿಟ್ಟುಕೊಂಡು ನಾವು ಮುಂದುವರಿಬೇಕು. ಈಗ ಕೆಲವು ಶಾರ್ಟ್ ಟರ್ಮ್ ಡೆಟ್ ಫಂಡ್ ಅಥವಾ ಲಿಕ್ವಿಡ್ ಫಂಡ್ ಅಂದರೆ ಅದು ತುಂಬ ಸಣ್ಣ ಟೈಮಿಗೆ, ಅಂದರೆ ತುಂಬ ಕಡಿಮೆ ಟೈಮಲ್ಲಿ ನಮಗೆ ಹಾಕಿ ಅದನ್ನು ತೆಗಿಬೋದು. ಮತ್ತು ಈಕ್ವಿಟಿ ಫಂಡೆಲ್ಲ ನಾವು ಇನ್ವೆಸ್ಟ್ ಮಾಡುವಾಗ ಅದು ಸ್ವಲ್ಪ ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಕು. ಇವತ್ತು ಹಾಕಿ ಒಂದು 3 ತಿಂಗಳ ನಂತರ ಈಕ್ವಿಟಿ ಫಂಡಿಂದ ಹಣ ತೆಗೆಯೋದಾದರೆ ನಮಗೆ ಸ್ವಲ್ಪ ಅದರಿಂದ ಲಾಭದಿಂದ ಅಪಾಯವೇ ಆಗ್ಬೋದು. ಯಾಕೆಂದರೆ ಮ್ಯೂಚುವಲ್ ಫಂಡ್ ಅಂದರೆ ಅದರಲ್ಲಿ ಒಂದು ಒಬ್ಜೆಕ್ಟಿವ್ ಅಂತ ಇರುತ್ತೆ, ಅದರ ಪ್ರಕಾರ ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಅದು ನಮಗೆ ಸ್ಟಾಕ್ ಮಾರ್ಕೆಟ್ ಅಂತ ಕೇಳಿದ್ದೇವೆ. BSE ಸೆನ್ಸೆಕ್ಸ್ ಅದೊಂದು ಸೂಚ್ಯಂಕ ಕೂಡ ಉಂಟು. ಅದು ಮೇಲೆ ಹೋದರೆ ಪೇಪರಲ್ಲಿಯೂ ಬರ್ತದೆ, ಕೆಳಗೆ ಬಂದರೂ ಪೇಪರಲ್ಲಿ ಬರ್ತದೆ. ಈಗ
ಹಾಗಾಗಿ ಸ್ಟಾಕ್ಸಲ್ಲಿ ಕೆಲವರಿಗೆ ಅಂದರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಒಂದು ತುಂಬ ಹೆದರಿಕೆ ಅವರಿಗೆ, ಅದರಲ್ಲಿ ತುಂಬ ರಿಸ್ಕ್ ಅಥವಾ ಅಪಾಯ ಉಂಟು ಅಂತ. ಅದು ಕರೆಕ್ಟ್, ಅವರ ಯೋಚನೆ ಕರೆಕ್ಟ್, ಅಪಾಯವೂ ಉಂಟು ಅದರಲ್ಲಿ. ಹಾಗಾಗಿ ನಮಗೆ ಅದನ್ನು ಡೈರೆಕ್ಟ್ಲಿ ಆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಗೊತ್ತಿಲ್ಲದಿದ್ದರೆ ಮ್ಯೂಚುವಲ್ ಫಂಡ್ ಥ್ರೂ ಮಾಡ್ಬೋದು. ಇದೊಂದು ವಾಹನ. ಈಗ ನಮಗೆ ಇಲ್ಲಿಂದ ಉಡುಪಿಗೆ ಹೋಗಬೇಕಿದ್ರೆ ಬಸ್ಸಲ್ಲಿಯೂ ಹೋಗ್ಬೋದು, ಕಾರಲ್ಲಿಯೂ ಹೋಗ್ಬೋದು. ಹಾಗೆ ಅಂದರೆ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಡೈರೆಕ್ಟ್ಲಿ ತುಂಬ ಓದಿ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡಲಿಕ್ಕೆ ಪುರ್ಸೋತಿಲ್ಲದಿದ್ದರೆ ಮ್ಯೂಚುವಲ್ ಫಂಡ್, ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ಅವರು ಇನ್ವೆಸ್ಟ್ ಮಾಡ್ತಾರೆ. ಆದರೆ ಅದರ ಒಬ್ಜೆಕ್ಟಿವ್ ಏನು ಅಂತ ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು. ತುಂಬ ಕಂಪನಿಗಳಿವೆ, ಮತ್ತು ಒಂದೊಂದು ಕಂಪನಿದು ತುಂಬ ಥರದ್ದು ಮ್ಯೂಚುವಲ್ ಫಂಡ್ಸ್ ಇರುತ್ತೆ, ಅದಕ್ಕೆ ಬೇರೆ ಬೇರೆ ಸ್ಕೀಮ್ಸ್ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ನಮ್ಮ ಉದ್ದೇಶ ಏನು, ಅದರ ಪ್ರಕಾರ ನಮಗೆ ಸೂಟ್ ಆಗುವಂಥ ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿದೆ. ಆಮೇಲೆ ನಮಗೆ ಅರ್ಥ ಆಗದಿದ್ದರೆ ಯಾರಾದರೂ ಒಂದು ಅಡ್ವೈಸರು ಅಥವಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅವ್ರ ಹತ್ರ ಸ್ವಲ್ಪ ಪ್ರಶ್ನೆ ಕೇಳಿ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡಬೇಕಾಗೋದು ಅಗತ್ಯ. ಓಕೆ, ಅದರಲ್ಲಿ ಇವಾಗ SIP SWP ಬರುತ್ತಲ್ವಾ? ಸೊ SIP ಅಂದರೆ ಏನು, SWP ಅಂದರೆ ಏನು? ಈಗ SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಓಕೆ, ಈಗ ನಾವು ಬ್ಯಾಂಕಲ್ಲಿ ರೆಕರಿಂಗ್ ಡೆಪಾಸಿಟ್ ಅಂತ ಹೇಳ್ತೇವೆ. ಅಂದರೆ ಒಂದು ಇಷ್ಟು ಸಮಯಕ್ಕೆ ತಿಂಗಳು ಇಷ್ಟು ಕಟ್ಟಿದರೆ ಅದೊಂದು ಇಷ್ಟು ಟೈಮ್ ಆಗುವಾಗ ಅದು ಮೆಚೂರ್ ಆಗುತ್ತೆ, ಅದರ ಮೇಲೆ ನಮಗೆ ಒಂದಿಷ್ಟು ಇಂಟ್ರೆಸ್ಟು ಬಡ್ಡಿ ಬರುತ್ತೆ. ಈಗ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಒಂದು ಫಿಕ್ಸ್ಡ್ ಅಂತ ಇಂಟ್ರೆಸ್ಟ್ ಇಲ್ಲ ಅಥವಾ ರಿಟರ್ನ್ಸ್ ಅಂತ ಇಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ SIP ಅಂದರೆ ಹೆಚ್ಚಾಗಿ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಣ ಹಾಕುವಾಗ ನಾವು SIP ರೂಟಲ್ಲಿ ಮಾಡೋದು ಒಳ್ಳೆಯದು. ಯಾಕಂದರೆ ತಿಂಗಳು ಒಂದಿಷ್ಟು ಹಾಕ್ಕೊಂಡು ಹೋಗಬೇಕು. ಆಗ ಏನಾಗ್ತದೆ ಅಂದರೆ ಈಗ ನಾವು ಸಿಸ್ಟಮ್ಯಾಟಿಕ್ ಆಗಿ ನಾವು ಶಿಸ್ತಿನಲ್ಲಿ ಹಾಕಬೇಕು. ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ತದೆ, ಅದರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ನಾವು ತುಂಬ ಸಮಯ ಇನ್ವೆಸ್ಟ್ ಮಾಡಿ ಇರಬೇಕು ಮಾರ್ಕೆಟಲ್ಲಿ, ಎಸ್ಪೆಷಲಿ ಈಕ್ವಿಟಿ ಫಂಡಲ್ಲಿ. ಅಂದರೆ ನಮಗೆ ಈಗ ತುಂಬ ಹಣ ಉಂಟು ಒಂದು ತಿಂಗಳು, ಅದನ್ನು ಹೋಗಿ ಈಕ್ವಿಟಿ ಫಂಡಲ್ಲಿ ಹಾಕಿದರೆ 2 ವರ್ಷದ ನಂತರ ಅದು ಕೆಳಗೆ ಹೋಗ್ಬೋದು. ಹಾಗಾಗಿ ಏನಾಗ್ತದೆ ಅಂದರೆ ಈಗ SIP ಒಂದು 2,000 5,000 ತಿಂಗಳು ಹಾಕ್ಕೊಂಡು ಹೋದರೆ ನಾವು ಎಷ್ಟು ಹಾಕ್ತೇವೆ ಅದರ ಪ್ರಕಾರ ನಮಗೆ ಯೂನಿಟ್ಸ್ ಕೊಡ್ತಾರೆ. ಅಂದರೆ ಈಗ ಸ್ಟಾಕ್ ಪ್ರೈಸ್ ಅಂದರೆ ಶೇರ್ ಮಾರ್ಕೆಟ್ ಪ್ರೈಸ್ ಇದ್ದ ಹಾಗೆ ಮ್ಯೂಚುವಲ್ ಫಂಡಿಗೂ ಒಂದು ಪ್ರೈಸ್ ಉಂಟು, ಅದಕ್ಕೆ NAV ಅಂತ ಕರೀತಾರೆ, ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಅದು ಕೂಡ ದಿನ ಮೇಲೆಗಳಿಗೆ ಹೋಗ್ತಾ ಇರ್ತದೆ. ಅಂದರೆ ತುಂಬ ಜನ ಹಣ ಹಾಕ್ತಾರೆ, ತೆಗಿತಾರೆ. ಆಗ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ನವರಿಗೆ ಅದು ಹಣವನ್ನು ಮ್ಯಾನೇಜ್ ಮಾಡಬೇಕಾಗ್ತದೆ, ಅದಕ್ಕೆ ಕೂಡ ಖರ್ಚು ಉಂಟು. ಹಾಗೆ ಅದನ್ನೆಲ್ಲ ಇನ್ವೆಸ್ಟ್ ಮಾಡಿದ ಹಣದಿಂದ ಖರ್ಚನ್ನೆಲ್ಲ ತೆಗೆದ್ರೆ ಒಂದು NAV ಅಂತ ಕೊಡ್ತಾರೆ ಅವರು, ಅದರ ಪ್ರಕಾರ ನಾವು ಇನ್ವೆಸ್ಟ್ ಮಾಡ್ತೇವೆ. ಸೊ ಇವತ್ತು ಒಂದು 10 ರೂಪಾಯಿಗೆ ಇದ್ದರೆ ನೆಕ್ಸ್ಟ್ ಮಂತ್ ನಾವು ಹಾಕುವಾಗ ಅದು 11 ರೂಪಾಯಿ ಆಗಿರ್ಬೋದು. ಆಗ ನಮಗೆ ಕಡಿಮೆ ಯೂನಿಟ್ಸ್ ಬರುತ್ತೆ. ನಾವು ಸಿಸ್ಟಮ್ಯಾಟಿಕ್ ಆಗಿ ಸೇಮ್ ಅಮೌಂಟ್ ಹಾಕೋದು, ಅದಕ್ಕೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಹೇಳೋದು. ಈಗ ತಿಂಗಳು 2,000 5,000 ಹಾಕ್ಕೊಂಡು ಹೋಗೋದು. ನಾವು ಹಾಗೆ ಹಾಕ್ಕೊಂಡು ಹೋದರೆ ಒಂದು 5 ವರ್ಷ 8 ವರ್ಷ 10 ವರ್ಷ ಹಾಕ್ಕೊಂಡು ಹೋದರೆ ಅದು ತುಂಬ ಅಂದರೆ ಕಂಪೌಂಡೆಡ್ ವ್ಯಾಲ್ಯೂ ದೀರ್ಘಾವಧಿ ಆದಾಗ ನಮಗೆ ಅದರ ಮೇಲೆ ರಿಟರ್ನ್ಸ್ ಅಂದರೆ ಅದರ ಲಾಭ ತುಂಬ ಬರುತ್ತೆ. ಹಾಗಾಗಿ ನಾವು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಬೇಕು. ಈಗ ಒಂದು ವೇಳೆ ನಿಮಗೆ ರೆಗ್ಯುಲರ್ ಇನ್ಕಮ್ ಇಲ್ಲ, ನೀವು ಬಿಸ್ನೆಸ್ ಮಾಡೋದು, ಸಡನ್ಲಿ ನಿಮಗೆ ಒಂದು ದೊಡ್ಡ ಆರ್ಡರ್ ಬಂತು, 10 ಲಕ್ಷ ಕೈಗೆ ಬಂತು, ತಿಂಗಳು ಹಣ ಬರ್ತಾ ಇಲ್ಲ, ನಾವು ಸ್ಯಾಲ್ರಿಡ್ ಅಲ್ಲ ಕೆಲವೊಮ್ಮೆ, ಹಾಗಿರುವಾಗ 10 ಲಕ್ಷವನ್ನು ಒಂದು ಶಾರ್ಟ್ ಟರ್ಮ್ ಡೆಟ್ ಫಂಡಲ್ಲಿ ಹಾಕಿ ಮತ್ತು ತಿಂಗಳು ಸೇಮ್ ಅಮೌಂಟು ಒಂದು ಈಕ್ವಿಟಿ ಫಂಡಲ್ಲಿ ಹಾಕಿದರೆ ಅದಕ್ಕೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನ್ ಅಂತ ಕೂಡ ಹೇಳ್ತಾರೆ. ಅಂದರೆ ಒಂದು ಡೆಟ್ ಫಂಡಿಂದ ಈಕ್ವಿಟಿ ಫಂಡಿಗೆ ಸೇಮ್ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದು. ಆಗ ಏನಾಗ್ತದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದಾಗ ನಿಮಗೆ ಕಡಿಮೆ ಯೂನಿಟ್ ಸಿಗ್ತದೆ, ಕೆಳಗೆ ಬಂದಾಗ ಜಾಸ್ತಿ ಯೂನಿಟ್ ಸಿಗ್ತದೆ. ಸೊ ಒಂದು ಆ್ಯಾವ್ರೇಜ್ ಹೀಗೆ ಅಂದರೆ ಈಗ ಒಂದು 20 ವರ್ಷದ ಹಿಂದೆ ಮಾರ್ಕೆಟ್ ಎಲ್ಲಿತ್ತು, ಇವಾಗ ಎಲ್ಲಿ ಉಂಟು, ಅಥವಾ ಒಂದು 10 ವರ್ಷದ ಹಿಂದೆ ಸ್ಟಾಕ್ ಮಾರ್ಕೆಟ್ BSE ಸೆನ್ಸೆಕ್ಸ್ ಎಲ್ಲಿತ್ತು, ಈಗ ಎಲ್ಲಿ ಉಂಟು, ಹಾಗೆ ನೋಡುವಾಗ ಒಂದು ಹೀಗೆ ಅಂದರೆ ಅದರ ಗ್ರಾಫ್ ಒಂದು ಹೀಗೆ ಮೇಲೆ ಹೋಗ್ತಾ ಇರ್ತದೆ. ಕೆಲವೊಮ್ಮೆ ಬೀಳ್ತದೆ. ಈಗ ಕೋವಿಡ್ ಆದಾಗ ಮಾರ್ಕೆಟ್ ಬಿತ್ತು, ಆದರೆ ರಿಕವರಿ ಆಯಿತು. ಅಥವಾ 2008ಅಲ್ಲಿ ಒಂದು ಫಿನಾನ್ಷಿಯಲ್ ಇದು ಸಬ್ಪ್ರೈಮ್ ಕ್ರೈಸಿಸ್ ಅಂತ ಆಗಿತ್ತು, ಆವಾಗ ಕೂಡ ಮಾರ್ಕೆಟ್ ತುಂಬ ಬಿದ್ದಿತ್ತು. ಹಾಗೆ ನೋಡಲಿಕ್ಕೆ ಹೋದರೆ ಒಂದೊಂದು ಸಮಯದಲ್ಲಿ ಮಾರ್ಕೆಟ್ ಬೀಳ್ತದೆ, ಜಾಸ್ತಿ ಆಗ್ತದೆ, ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ನಮ್ಮ ಕಂಟ್ರೋಲಲ್ಲಿ ಇರೋದೇನು, ನಮ್ಮ ಶಿಸ್ತು. ಹಾಗೆ ತಿಂಗಳು ಇಷ್ಟು ಹಾಕ್ಕೊಂಡು ಹೋಗಬೇಕು. ಅದಕ್ಕೆ ಈಗ ದೊಡ್ಡ ಅಮೌಂಟ್ ಒಂದು ಡೆಟ್ ಫಂಡಲ್ಲಿ ಹಾಕಿ
ಇಕ್ವಿಟಿ ಫಂಡಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೋದರೆ ಅದಕ್ಕೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನ್ ಅಂತ ಹೇಳ್ತಾರೆ. ಅದು ಕೂಡ ಈ SIP ಥರನೇ ವರ್ಕ್ ಆಗ್ತದೆ. ಮತ್ತು ನಾವು ಈಗ